ಈ ಕಡೆ ನೋಡಿ. ಒಂದು ನೆನಪಿಟ್ಕೊಳ್ಳಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗಳು ಒಳಗಡೆ ಇರುವಂಥದ್ದು ವಿಜುವಲ್ಸ್, ಚಿತ್ರಣಗಳು, ನಾವು ಓದುವಂಥ ಅಕ್ಷರಗಳು, ನಾವು ನೋಡುವಂಥ ನಂಬರ್ಸ್ಗಳೆಲ್ಲ ನಮ್ಮ ಮನಸ್ಸಿನ ಒಳಗಡೆ ಇರ್ತದೆ. ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತದೆ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಮೈಂಡ್ ಮ್ಯಾಜಿಕ್ನ ಕೆಲಸ. ನನ್ನ ನೋಡಿ, ಈ ಮನಸ್ಸು ಒಳಗಡೆ 1 ರಿಂದ 60 ಒಳಗಡೆ, ನನ್ನ ನೋಡಿ, ಕಣ್ಣು ನೋಡಿ, 60 ಒಳಗಡೆ ಯಾವುದಾದ್ರೂ ಒಂದು ನಂಬರ್ ಅನ್ನು ಥಿಂಕ್ ಮಾಡಬೇಕು. ಕ್ಲಾರಿಟಿ ಇರಬೇಕು. ಅಶ್ವತ್ ಅಲ್ಲ? ಈಗ ಮನಸ್ಸು ಚಂಚಲ ಆಚೀಚೆ ಹೋಗ್ತಾ ಇರ್ತದೆ. ಅದಕ್ಕೆ ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಲಿಕ್ಕೆ ಬೇಕು. ನನ್ನ ಸಿಂಪಲ್ ಪ್ರಶ್ನೆ, ಇಲ್ಲಿ ಒಂದು ಕಾರ್ಡಲ್ಲಿ ನೀವು ನೆನೆಸ್ಕೊಂಡ ನಂಬರ್ ಇದೆಯಾ? ಇದರಲ್ಲಿದೆ ನೋಡಿ. ಇದನ್ನು ಕ್ಲಾರಿಟಿ ನಾವು ಮನಸ್ಸಿಗೆ ಗಟ್ಟಿ ಮಾಡ್ಕೊಳ್ತಾ ಹೋಗುದು. ಇದರಲ್ಲಿದೆ ನೋಡಿ, ಇದರಲ್ಲಿದೆ ನೋಡಿ, ಇದರಲ್ಲಿದೆ ನೋಡಿ, ಇದರಲ್ಲಿದೆ ನೋಡಿ, ಇದರಲ್ಲಿಲ್ಲ. ಸರಿ, ಓಕೆ. ಈಗ ನನ್ನ ನೋಡಿ, ಬೆರಳು ಮುಗಿದ ಫಸ್ಟ್ ಪಾಯಿಂಟ್ ನನ್ನ ಮನಸ್ಸಿಗೆ ಬರ್ತಾ ಇರುವಂತ, ನೀವು ನೆನೆಸ್ಕೊಂಡ ನಂಬರ್ ಈಸ್ ಎ ಸಿಂಗಲ್ ಅಂತ. ಕರೆಕ್ಟ್ ಅಲ್ಲ? ತುಂಬಾ ಸುಲಭ ಮಾಡ್ಕೊಂಡ್ರೆ ಅವ್ರು, ನನಗೆ ಕಷ್ಟಪಟ್ಟಿಲ್ಲ. ಈಗ ಫಾರ್ ದ ಫಸ್ಟ್ ಟೈಮ್ ನೀವೆಲ್ಲರಿಗೂ ಹೇಳ್ಬೇಕು ನಿಮ್ಮ ನಂಬರ್ ಯಾವುದು. ಜೋರಾಗಿ ಹೇಳಿ. ನಂಬರ್ 3.